ನವವಿವಾಹಿತೆಯೊಬ್ಬಳು ತನ್ನ ಪ್ರಿಯಕರನ ಜೊತೆ ಸೇರಿ ತನ್ನ ಗಂಡನನ್ನೇ ಕೊಲೆ ಮಾಡಿದ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ. ಅಪಘಾತದಂತೆ ಬಿಂಬಿಸಿದ ಪ್ರಕರಣವನ್ನ ಪೊಲೀಸರು ತಮ್ಮ ಜಾಣ್ಮೆಯಿಂದ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊಲೆಯಾದ ವ್ಯಕ್ತಿ ಆಶೀಶ್ ಎಂದು ಗುರುತಿಸಲಾಗಿದ್ದು, ಆತನ ಪತ್ನಿ ಅಂಜು ಮತ್ತು ಆಕೆಯ ಪ್ರಿಯಕರ ಸಂಜು ಸೇರಿ 4ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನವವಿವಾಹಿತ ದಂಪತಿಗಳಾದ ಆಶೀಶ್ ಮತ್ತು ಅಂಜು ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗ್ತಿದ್ದಾಗ ವಾಹನವೊಂದು ಅವರಿಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಆಶೀಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದರೆ, ಅಂಜು ಅವರ ಚಿನ್ನಾಭರಣಗಳನ್ನು ದೋಚಿಕೊಂಡು ರಸ್ತೆಯಲ್ಲಿ ಪ್ರಜ್ಞಾಹೀನಳಾಗಿ ಬಿದ್ದಿದ್ದಳು. ತನಿಖೆಯ ಸಮಯದಲ್ಲಿ ಪೊಲೀಸರು ಅಂಜು ಅವರ ಸಾಕ್ಷ್ಯ ಮತ್ತು ವಾಸ್ತವ್ಯದ ನಡುವೆ ವ್ಯತ್ಯಾಸವನ್ನ ಕಂಡುಕೊಂಡಿದ್ದರಿಂದ ಅನುಮಾನ ವ್ಯಕ್ತಪಡಿಸಿದರು. ಸಮಗ್ರವಾದ ತನಿಖೆಗೆ ಇಳಿದಾಗ ಪೊಲೀಸರಿಗೆ ಸತ್ಯ ವಿಚಾರ ಗೊತ್ತಾಗಿದೆ. ಇದು ಅಪಘಾತ ಪ್ರಕರಣವಲ್ಲ, ಬದಲಿಗೆ ಕೊಲೆ ಕೃತ್ಯ ಎಂಬುದಾಗಿ ಸಾಬೀತಾಗಿದೆ. ಅಂಜುಗೆ ಮದುವೆ ಇಷ್ಟವಿರಲಿಲ್ಲ. ಈ ಹಿನ್ನೆಲೆ ಊರಿಗೆ ಬಂದಿದ್ದ ಆಕೆ ತನ್ನ ಪ್ರಿಯಕರ ಸಂಜು ಜೊತೆ ಸೇರಿ ತನ್ನ ಗಂಡನನ್ನ ಕೊಲೆ ಮಾಡಿಸಿ ಮುಗಿಸಿದ್ದಾಳೆ. ಇದೀಗ ಪೊಲೀಸರು 4 ಆರೋಪಿಗಳನ್ನ ಬಂಧಿಸಿದ್ದಾರೆ.